ಸೊಲ್ಮೆಲು ನಮ್ಮ ಕುಡ್ಲಾತುಳು ವಾರ್ತೆಲು ಐತೆನಿತ ಮಲ್ಲ ಸುದ್ದಿಲು ನವೆಂಬರ್ 1ಕ್ಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಕರ್ನಾಟಕ ರತ್ನ ಪ್ರಶಸ್ತಿನ ಮರಣೋತ್ತರವಾದ ಕೋರ್ಪುಂಡು ಬೆಂಗಳೂರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೆಚ್ಚ ಮಾರ್ಕ್ ದಕ್ಲೆನ ಬುಡ್ದು ಬಡಪತ್ತುದ ಜೋಕ್ಲಿಗ ಸ್ಕಾಲರ್ಶಿಪ್ ಕೊರ್ಪುರವು ಪುಗರುಣ ಕಾರ್ಯ ಕ್ಯಾಥೋಲಿಕ್ ಅಸೋಸಿಯೇಷನ್ ಆಫ್ ಸೌತ್ ಕೆನರಾದ ಸ್ಕಾಲರ್ಶಿಪ್ ಪಟ್ಟದು ಬಿಷಪೇರು ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನೂತನ ವರ್ಷದ ಮಹಾಸಭೆ 2021-22ನೇ ಸಾಲದ ಬ್ಯಾಂಕ್ಗೆ 5 ಕೋಟಿ 49 ಲಕ್ಷ ರೂಪಾಯಿ ಲಾಭ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತುಳುನಾಡು ಆಟಿ ತಿಂಗೊಲ್ದ ಕಟ್ಟುಕಟ್ಟಲೆ ಸಂಪ್ರದಾಯದ ಆಚರಣೆ ಪಡುಬಿದ್ರೆ ಎಲ್ಲೂರು ಸೀಮೆದ ಕೇಂಜ ಗರೋಡಿಡು ಆಟಿದ ಅಗೆನ್ ವಾರ್ತೆದ ವಿವರ ಕರೆದುಪೋಯಿನ ಸಿನಿಮಾ ನಟಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿನ ನವೆಂಬರ್ 1ಕ್ಕೆ ಕೊರಿಯರ ತೀರ್ಮಾನ ಮಾಲ್ತದಂದು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಂತಿರು ಬೆಂಗಳೂರದ ಗ್ಲಾಸ್ ಹೌಸ್ ತೋಟಗಾರಿಕೆ ಇಲಾಖೆ ಬೊಕ್ಕ ಮೈಸೂರು ಉದ್ಯಾನ ಕಲಾ ಸಂಘ ದೀವನ್ನ ಫಲಪುರ್ಪ ಪ್ರದರ್ಶನ ಉದಿಪನ ಮಲ್ತದು 6 ಸುದ್ದಿ ಮಾಧ್ಯಮದ ಕ್ರೀಡ ಪಾತಿರಿಯರು ತೋಟಗಾರಿಕೆ ಇಲಾಖೆ ಬೊಕ್ಕ ಮೈಸೂರು ಉದ್ಯಾನ ಕಲಾ ಸಂಘದ ನಿಲೆಟ್ ಬೆಂಗಳೂರುದ ಗ್ಲಾಸ್ ಹೌಸ್ ದೀವನ್ನ ಫಲಪುರ್ಪ ಪ್ರದರ್ಶನ ಉದಿಪನ ಮಲ್ತನ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾಧ್ಯಮದ ಕ್ರೀಡಾ ಪಾತಿರ್ದು ಪುನೀತ್ ರಾಜ್ಕುಮಾರ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊರ್ಪುನ ಬಗೆಟ್ ತೆರಿಪಾಯಿರು ಕರಿದು ಪೋಯಿನ ಸಿನಿಮಾ ನಟಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿನ ನವೆಂಬರ್ 1ಕ್ಕೆ ಕೊರಿಯರ ತೀರ್ಮಾನ ಮಲ್ತದ ಪ್ರಶಸ್ತಿ ಕೊರಿಯರೆ ಸಜ್ಜಿ ಆಯರೆಗಾತು ಸಮಿತಿನ ಕಟ್ಟಡು ರಾಜ್ಕುಮಾರ್ ಕುಟುಂಬದ ಸದಸ್ಯರ್ಲ ಸಮಿತಿನ ಒಪ್ಪುವೆರು ಮಾತೆರ್ಲ ಸೇರಿದು ದಿಂಜಿದಿ ಮರ್ಯಾದಿ ಅರೆಗೆ ಮರಣೋತ್ತರವಾದ ಪ್ರಶಸ್ತಿ ಕೊರ್ಪುಣಂದು ಮುಖ್ಯಮಂತ್ರಿ ಪಂಡೇರು ಸಾರತ ಅವ್ರ ಮಹನತ ಸಂಪತ್ತ ರಡ್ಡೆಡ್ದು ಬುಡಂದೆ ಫಲಪುರ್ಪ ಪ್ರದರ್ಶನ ಆವೊಂದುಂಡು ವರ್ಷಲ ಹೆಚ್ಚೆಚ್ಚ ಜನಕ್ಲಿನ ಗುಮನ ಒಯ್ತೊಂದುಂಡು ಈ ವರ್ಷ ಸ್ವತಂತ್ರದ ಅಮೃತ ಮಹೋತ್ಸವದ ಸಂಭ್ರಮ ನಿಲೆ ಊರ್ದುನೊಂದು ಬಸವರಾಜ ಬೊಮ್ಮಾಯಿ ಪಂಡೇರು ಈ ಬಾರಿ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥಕವಾಗಿ ವಿಶೇಷವಾಗಿರುವಂಥ ಫಲಪುಷ್ಪ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಅತಿ ಹೆಚ್ಚು ಜನರ ಆಕರ್ಷಣೆ ಆಗುವಂಥ ನಿರೀಕ್ಷೆ ಇದೆ. ಭಾಳ ಉತ್ತಮವಾಗಿ ತೋಟಗಾರಿಕೆ ಇಲಾಖೆ ಮಂತ್ರಿಗಳಾದ ಮುನಿರತ್ನ ಅವರ ನೇತೃತ್ವದಲ್ಲಿ ಅಧಿಕಾರಿಗಳೆಲ್ಲರೂ ಸೇರಿ ಭಾಳ ಉತ್ತಮವಾಗಿದೆ. ಎಲ್ಲ ಸಾರ್ವಜನಿಕರು ಇದನ್ನು ಬಂದು ನೋಡಿ ಆನಂದ ಪಡಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. ಎರಡನೇದಾಗಿ ನಾವೆಲ್ಲರೂ ಸೇರಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನವನ್ನು ನವೆಂಬರ್ 1ನೇ ತಾರೀಕಿಗೆ ಕೊಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಆ ಒಂದು ತಯಾರಿಗೆ ಒಂದು ಸಣ್ಣ ಕಮಿಟಿಯನ್ನು ಕೂಡ ರಚನೆ ಮಾಡ್ತೇವೆ. ಅದರಲ್ಲಿ ರಾಜ್ಕುಮಾರ್ ಅವರ ಕುಟುಂಬ ಸದಸ್ಯರು ಇರ್ತಾರೆ. ನಾವೆಲ್ಲರೂ ಸೇರಿ ಅದನ್ನು ಅತ್ಯಂತ ಗೌರವಯುತವಾಗಿ ಪುನೀತ್ ರಾಜ್ಕುಮಾರ್ ಗೌರವಯುತವಾಗಿ ನವೆಂಬರ್ 1ರಂದು ಕರ್ನಾಟಕ ರತ್ನವನ್ನು ಕೊಡುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಕೊಣಾಜೆ ಪೊಲೀಸ್ ಸ್ಟೇಷನ್ ಕರ್ತವ್ಯದ ಉಪ್ಪುನ ಪೊರ್ತುಡು ಹೃದಯಾಘಾತ ಆದ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಉರಿ ತೀರ್ನ ಬೇಜಾರದ ಸಂಗತಿ ಶನಿವಾರ ಕಾಂಡೆ ನಡೆಸಿದ ಪುತ್ತೂರು ತಾಲೂಕು ಸವನೂರು ದಾರ ಆದಿತ್ಯನ ಜಗನ್ನಾಥ್ ಪುದರ್ದ ಅರೆಗ್ 44 ವರ್ಷ ಪ್ರಾಯ ಆದಿತ್ಯನ ಕೊಣಾಜೆ ಪೊಲೀಸ್ ಸ್ಟೇಷನ್ ಕರ್ತವ್ಯದ ಉಪ್ಪುನ ಪೊರ್ತುಡು ಹೃದಯಾಘಾತ ಆದ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಉರಿ ತೀರ್ನ ಬೇಜಾರದ ಸಂಗತಿ ಶನಿವಾರ ಕಾಂಡೆ ನಡೆಸಿದ ಪುತ್ತೂರು ತಾಲೂಕು ಸವಣೂರು ದಾರು ಆದಿತ್ಯನ ಜಗನ್ನಾಥ ಪುದರ್ದ ಅರೆಗ್ 44 ವರ್ಷ ಪ್ರಾಯ ಆದಿತ್ತಂಡು ಸ್ಟೇಷನ್ ಕೆಲಸಡು ಉಪ್ಪುನಗ ಒರೋಣಿ ಉಷಾರಿಜ್ಜಂದೆ ಆಯ್ನ ಹೆಡ್ ಕಾನ್ಸ್ಟೇಬಲ್ ಏರನ್ನು ತುರ್ತು ಕೈತದ ಆಸ್ಪತ್ರೆಗೆ ಸೇರ್ಸಾಡಲ ಜುವ ಒರಿಪಾಯರೆ ಸಾಧ್ಯ ಆತಜೆ ಆರು ಆಸ್ಪತ್ರೆಡು ತೀರ್ತಿರು ಬೊಡೆತಿ ಬೊಕ್ಕ ಈರ್ವೇರು ಪೊಂಚುಕ್ಲಿನು ಆರು ಅಗತ್ತಿದರು. ಕಟೀಲು ಬಜ್ಪೆ ರಾಜ್ಯ ರಾಜಮಾರ್ಗಡು ಶುಕ್ರವಾರ ಬಯ್ಯಗ ರಿಕ್ಷಾಗು ಟಿಪ್ಪರ್ ಎಡ್ತದು ರಿಕ್ಷಾಗು ಭಾರಿ ನಷ್ಟ ಉಂಡಾತದು ಟಿಪ್ಪರ್ ಎಡ್ತನ ರಬಸುಗು ರಿಕ್ಷಾ ಮಾರ್ಗದ ಬರಿಕ್ ಒಂದುದು ಅವಲು ಉಂತುದ ರಿಕ್ಷಾ ಬೊಕ್ಕ ಸ್ಕೂಟರ್ಗೆ ಗುದ್ದುದು ಅವೆಕ್ಲ ನಷ್ಟ ಉಂಡು ಮಲ್ತದ ಕಟೀಲು ಬಜ್ಪೆ ರಾಜ್ಯ ರಾಜಮಾರ್ಗಡು ಶುಕ್ರವಾರ ಬಯ್ಯಗ ರಿಕ್ಷಾಗು ಟಿಪ್ಪರ್ ಎಡ್ತದು ರಿಕ್ಷಾಗು ಭಾರಿ ನಷ್ಟ ಉಂಡಾತದು ಟಿಪ್ಪರ್ ಎಡ್ತನ ರಬಸುಗು ರಿಕ್ಷಾ ಮಾರ್ಗದ ಬರಿಕ್ ಒಂದುದು ಅವಲು ಉಂತುದ ರಿಕ್ಷಾ ಬೊಕ್ಕ ಸ್ಕೂಟರ್ಗೆ ಗುದ್ದುದು ಈ ಸಂಗತಿಡು 2 ರಿಕ್ಷಾ ಬುಕ್ಕ ಸ್ಕೂಟರ್ಗೆ ನಷ್ಟ ಆತಂಡು ಮಾರ್ಗದ ಬರೆಟ್ಟು ಉಂತಾದನ ರಿಕ್ಷುಡು ಡ್ರೈವರ್ ಕುಲ್ಲುದಿತ್ತದು ಅಪಾಯೊಡ್ತು ಬಚಾವಾತಿರು ಟಿಪ್ಪರ್ ರಿಕ್ಷಾಗು ಎಡ್ತನ ಆ ರಿಕ್ಷಾ ಕುಡಂಜಿ ರಿಕ್ಷಾ ಬುಕ್ಕ ಸ್ಕೂಟರ್ಗೆ ಗುದ್ದಿನ ಮಾತ ಕೈತಲ್ದ ಅಂಗಡಿಡು ಪಾಡ್ದನಂಚಿತನ ಸಿಸಿ ಕ್ಯಾಮರಾಡು ಬೈಕ್ಡು
ಐವಿಡ್ಲ ಹೆಚ್ಚ ಓಡಲು ಕಡಲು ಸೇರಿದು ಭಾರಿ ನಷ್ಟ ಉಂಡಾಯಿನ ಬೈಂದೂರದ ಶಿರೂರುಗೂ ತಹಶೀಲ್ದಾರ್ ಅತ್ತಂದೆ ಬಾಕಿ ಮಂತ್ರಿಯರು ಅವಡು ಅಧಿಕಾರಿಗಳು ಅವಡು ಜಾಗಿಗೆ ಬರನ್ನೆಡ್ದವರ ಇರೋದ ತೋಜೈನ ಮೀನುಗಾರರು ಮಾಮಲ್ಲ ಪ್ರತಿಭಟನೆ ನಡೆಪಾಯಿರು. ಓಡಲು ಕಡಲು ಸೇರಿದು ಭಾರಿ ನಷ್ಟ ಉಂಡಾಯಿನ ಬೈಂದೂರದ ಶಿರೂರುಗೂ ತಹಶೀಲ್ದಾರ್ ಅತ್ತಂದೆ ಬಾಕಿ ಮಂತ್ರಿಯರು ಅವಡು ಅಧಿಕಾರಿಗಳು ಅವಡು ಜಾಕಿಗೆ ಬರನ್ನೆಡ್ದವರ ಇರೋದ ತೋಜೈನ ಮೀನುಗಾರರು ಮಾಮಲ್ಲ ಪ್ರತಿಭಟನೆ ನಡೆಪಾಯಿರು. ಶಿರೂರದ ಆಳ್ವೆ ಗೆದ್ದೆಡು ಒಂತದಿನ ಚಿತ್ರ ಐವರ್ದುಲ ಹೆಚ್ಚ ಮೀನು ಪತ್ತನ ಓಡಲು ಕಡಲು ಸೇರಿದು ಮುರುಕುದುಂಡು ಭಾರಿ ನಷ್ಟ ಉಂಡಾತಂಡು ಆಂಡ ಇಂಚಿಪ್ಪ ಮುಖ್ಯಮಂತ್ರಿ ಕೈತಲ್ದ ಜಿಲ್ಲೆಗೆ ಬತ್ತಂಡಲ ಮಂತ್ರಿ ಯಾರೆಡ್ದು ಅಧಿಕಾರಿಲಾವಡು ಕೈತಲ್ದ ಊರು ಶಿರೂರುಗೂ ಬರಂದೆ ಗುಮನಲ ಕೊರಂದಿನೆಡ್ದವರ ಸರ್ಕಾರ ಮೀನುಗಾರರನ್ನು ಲೆಕ್ಕುಗೂ ದೆತುನು ಜಿಂದು ಮೀನುಗಾರರು ಎವ್ರ ತೋಜಾದಿರು. ಎಂಕ್ಲಿನ ತಾಳ್ಮೆಗೂ ಒಂಜಿ ಮಿತಿ ಉಂಡು. ನನ್ನೊಂಜಿ ಪ್ರತಿಭಟನೆಗೆ ಅವಕಾಶ ಕೊರಂದೆ ಖಡಕ್ ಜಾಗ್ರತೆ ಪಂಡನ ಮೀನುಗಾರರು ಬೈಂದೂರು ತಾಲೂಕು ತಹಶೀಲ್ದಾರ್ ಕಿರಣ್ ಗೋರಯ್ಯರಡ ಬೆನ್ನೈತೊನ್ನ ಓಲೆ ಕೊರಿಯರು. ಪ್ರತಿಭಟನೆಡು ರಾಣಿಬಲೆ ಗುರಿಕಾರರು ವೆಂಕಟರಮಣ ಖಾರ್ವಿ, ಬೈಂದೂರು ವಲಯ ನಾಡ ಓಡದಕ್ಲಿನ ಸಂಘದ ದುಂಬುದ ಗುರಿಕಾರರು ಮದನ್ ಕುಮಾರ್, ಜಗದೀಶ್ ಕುಮಾರ್, ಜನಸೇವಕರು ಸುಬ್ರಹ್ಮಣ್ಯ, ಪೊಲೀಸ್ ಅಧಿಕಾರಿಗಳು, ಮೀನುಗಾರರಿನ ನಾಯಕರು ಪ್ರತಿಭಟನೆ ಇತ್ತರು. ಅಲ್ಲ ಬೇರೆ ಬಂದು ನೀವು ಅದನ್ನು ಹೇಳುದೇ ಬೇಡ. ACDC ಬರಲಿಲ್ಲ ಅಲ್ಲ ಅಂತ ನಾ ಸ್ಪಷ್ಟವಾಗಿ ಹೇಳ್ತೇನೆ. ನಾವು ಅಲ್ಲೇ ಇತ್ತು ACDC ಬರಲ್ಲ ಬಂದದ್ದು ನೀವು ಒಬ್ಬರೇ. ಆಮೇಲೆ ಮೀನುಗಾರಿಕೆ ಇಲಾಖೆಯವರು ಬಂದರು. ನಮ್ಗೆ ಏನು ಸ್ಪಂದಿಸಿದ್ದಾರೆ ಹೇಳಿ. DC ಗ್ರಾಮ ಪಂಚಾಯತಿ ಬರ್ಲಿಕ್ಕೆ ಆಗ್ತದೆ, ಶಿರೂರು ಗ್ರಾಮ ಪಂಚಾಯತಿ ಬರ್ಲಿಕ್ಕೆ ಆಗ್ತದೆ. ಅಲ್ಲಿ ಮೀನುಗಾರರು ಅಷ್ಟು ಕಷ್ಟದಲ್ಲಿದ್ದಾರೆ. ಬರ್ಬೇಕಿತ್ತಲ್ಲ DC ಮೀನುಗಾರರ ಸಮುದಾಯ ಅಂದ್ರೆ ಏನಂತ ತಿಳ್ಕೊಂಡಿದ್ರು ಅವರು. ಅಲ್ಲ ನೀವು ಏನು ಮಾಡಿದ್ರೆ ಅಲ್ಲಿ ಒಂದು ನಿಮಿಷ ಏನು ಮಾಡಿದ್ರೆ ಹೇಳಿ. ಅಷ್ಟು 1,000 ಜನ ಕಷ್ಟಪಡ್ತಿದ್ರು. ಒಂದು ಊಟದ ವ್ಯವಸ್ಥೆ, ಒಂದು ನೀರಿನ ವ್ಯವಸ್ಥೆ ಏನಾದರೂ ಸರ್ಕಾರದಿಂದ ಮಾಡಿದ್ರಾ ಅಥವಾ ಒಂದು JCB ವ್ಯವಸ್ಥೆ ಮಾಡಿದ್ರಾ? ಏನನ್ನು ಮಾಡಲಿಲ್ಲ. ಟ್ರೈನ್ ವ್ಯವಸ್ಥೆ ನಾವೇ ಮಾಡಿದ್ದೇವೆ. ಎಲ್ಲ ನೀವು ಏನು ಮಾಡಲಿಲ್ಲ. ಹೇಳ್ದೆ ಕೇಳಿ, ಟ್ರೈನ್ ವ್ಯವಸ್ಥೆ ಕಳಿಸ್ಕೊಟ್ಟವ್ರೆ ನಾವು. ಈಗ ಅದ್ರದ್ದು ಏನು ಟ್ರೈನ್ ಅಂದು ಮತ್ತು ನಿಮ್ದು ಏನು JCB ಇದು ಉಂಟು ಅದ್ರ ಬಿಲ್ ಕೊಡಿ. ಒಂದು 54 ದೋಣಿ ಪಾರ್ಷಿಯಲ್ ಡ್ಯಾಮೇಜ್ ಆಗಿದೆ, ಒಂದು ಫುಲ್ಲಿ ಡ್ಯಾಮೇಜ್ ಆಗಿದೆ. ಆಮೇಲೆ 64 ಜನರದ್ದು ಬಲೆ ಇದಾಗಿದೆ. ಅದು ರಿಪೋರ್ಟ್ ನಮಗೆ ಕೊಟ್ಟಿದ್ದಾರೆ ಇಶ್ಯೂಸಿದಾಗಿದೆ. ಅದಕ್ಕೆ ಏನು ನಮ್ಮದು ಇದ್ರ ಪ್ರಕಾರ ಕೊಡಬೇಕು. ಅದನ್ನು ನಾವು ಪೇಮೆಂಟ್ ಮಾಡಬೇಕು. ಅದನ್ನು ನಮ್ಮದು ಪಾಸ್ಬುಕ್ ಎಲ್ಲ ತಗೊಂಡು ಹೇಳ್ದೆ ಕೇಳಿ. ಅಲ್ಲ ನಮಗೆ ಬೇಜಾರಷ್ಟೇ. DC ಅಲ್ಲಿ ಶಿರೂರು ಗ್ರಾಮಕ್ಕೆ ಬಂದಿದ್ದಾರೆ, ಗ್ರಾಮ ಪಂಚಾಯತಿ ಬಂದಿದ್ದಾರೆ. ಆ ಮೂಮೆಂಟ್ ಅಲ್ಲಿ ನೀವು ಒಂದು 2 ಹಿಟಾಚಿ ನೀವು ಇದು ಮಾಡಿದ್ರೆ ಇನ್ನೂ 2 ದೋಣಿಯನ್ನು ನಾವು ಬಚಾಯಿಸಬಹುದಿತ್ತು. ಪ್ರಕೃತಿ ವಿಕೋಪ ಆದಾಗ ಎಲ್ಲ ಕಡೆ ಬಂದು ಅಲ್ಲೇ ಸ್ಪಾಟಲ್ಲಿ ಚೆಕ್ ವಿತರಣೆ ಮಾಡ್ತಾರೆ. ಅದೇ ರೀತಿ ಮೀನುಗಾರಿಗೂ ಕೂಡ ಅದೇ ಸ್ಥಳದಲ್ಲೇ ಬಂದು ಚೆಕ್ ವಿತರಣೆ ಆಗುವಂಥ ಕಾರ್ಯಕ್ರಮ ಮುಂದಿನ ದಿನದಲ್ಲಿ ಆಗಬೇಕಾಗಿ ಈ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಡು ಕಾನೂನು ಎಡ್ಡೆ ವ್ಯವಸ್ಥೆ ಕಾತುನ್ನ ದೆಟ್ಟಿಡು ಬೊಕ್ಕ ಬೊರ್ಚಾಂದಿ ಸಂಗತಿಲು ನಡಪಂದಂಚ ದುಂಬತ್ತ ಜಾಗ್ರತೆ ಕ್ರಮವಾದ ಜಿಲ್ಲೆದೊರ್ಮೆಡು ಭಾರತೀಯ ದಂಡ ಸಂಹಿತೆ 1973 ಕಲಂ 144 ದಂಚ ಆಗಸ್ಟ್ 8 ಮುಟ್ಟ ರಾತ್ರಿ 9 ಗಂಟೆಡ್ದು ಕಾಂಡೆ 6 ಗಂಟೆ ಮುಟ್ಟ ಕೆಲವು ತಡೆಪುಲೆಯನ್ನು ಜಾರಿ ಮಲ್ತದ್ದು ಜಿಲ್ಲಾ ದಂಡಾಧಿಕಾರಿಲು ಆದಿಪುನ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಆದೇಶ ಪೆದಾಡ್ಪಾದಿರು. ದಕ್ಷಿಣ ಕನ್ನಡ ಜಿಲ್ಲೆಡು ಕಾನೂನು ಎಡ್ಡೆ ವ್ಯವಸ್ಥೆ ಕಾತುನ್ನ ದೆಟ್ಟಿಡು ಬೊಕ್ಕ ಬೊರ್ಚಾಂದಿ ಸಂಗತಿಲು ನಡಪಂದಂಚ ದುಂಬತ್ತ ಜಾಗ್ರತೆ ಕ್ರಮವಾದ ಜಿಲ್ಲೆದೊರ್ಮೆಡು ಭಾರತೀಯ ದಂಡ ಸಂಹಿತೆ 1973 ಕಲಂ 144 ತಂಚ ಆಗಸ್ಟ್ 8 ಮುಟ್ಟ ರಾತ್ರಿ 9 ಗಂಟೆಡ್ದು ಕಾಡೆ 6 ಗಂಟೆ ಮುಟ್ಟ ಕೆಲವು ತಡೆಪುಲೆಯನ್ನು ಜಾರಿ ಮಲ್ತದ್ದು ಜಿಲ್ಲಾ ದಂಡಾಧಿಕಾರಿಲ ಆದಿಪುನ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಆದೇಶ ಪೆದಾಡ್ಪದಿರು. ಆದೇಶದಂಚ ಆಸ್ಪತ್ರೆಲು ಮರ್ದದ ಅಂಗಡಿಲು ಬೊಕ್ಕ ಬೇತೆ ತುರ್ತು ಸೇವೆಯನ್ನು ಬಿಡ್ದು ಬಾಕಿ ಮಾತ ಅಂಗಡಿಲು ವಾಣಿಜ್ಯ ಕಟ್ಟೊನಲು ಆಗಸ್ಟ್ 5 8 ಮುಟ್ಟ ರಾತ್ರಿ 9 ಗಂಟೆಡ್ದು ಕಾಡೆ 6 ಮುಟ್ಟ ಮುಚ್ಚಡು. ಮಾಲ್, ಸಿನಿಮಾ ಟಾಕೀಸ್, ಸಿನಿಮಾ ಹಾಲ್, ಪಬ್ಬುಲೆನು ಜಿಲ್ಲೆ ದೊರ್ಮೆಡು ಅವೇ ರೀತಿ ಮುಚ್ಚಡು. ಸಾರ್ವಜನಿಕರು ತುರ್ತು ಅಗತ್ಯ ಕಾರ್ಯ ಅತ್ತಂದೆ ಅಕ್ಲಕ್ಲಿನ ಜಾಕಿ ಬಿಡುದು ಆ ಪೊರ್ತುಡು ಪಿದೆ ಬರಿಯರೆ ಕಡ್ಡಾಯವಾದ ಬಲ್ಲಿ. ತುರ್ತುದ ಪೊರ್ತುಡು ಜನಕ್ಲಿಗೆ ಅಗತ್ಯ ಬೂರುಂಡ ಮಾತ್ರ ಬಸ್, ರಿಕ್ಷಾ, ಟ್ಯಾಕ್ಸಿ ಕೊನೆಯರೆ ಅವಕಾಶ ಉಂಡು. ಬಾರಿ ಅಗತ್ಯದ ವಸ್ತುಲಿನ ಸಾಗಾಯರೆ ಮಾತ್ರ ಗಾಡಿಲಿನ ಗಳಸುಲಿ ಅಗತ್ಯದಂತೆ ಗಾಡಿಲಿನ ಸಂಚಾರಕ್ಕೂ ಅವಕಾಶ ಇಜ್ಜಿ. ಜಿಲ್ಲೆಡು ಮಾತ ಸಭೆ ಲೇಸ್ ಉಚ್ಚ ಎತ್ತಂಡ ಅವೇನು ಮಾತ ದುಂಬು ಕೊನವುಡು ಈ ದುಂಬೆ ಖಾಸಗಿ ಲೇಸಲಿನ ದುಂಬು ಕೊನೆಯರೆ ತೆರಿಪಾದಡು. ಹೋಟೆಲ್ಲಿಡು ಪಾರ್ಸೆಲ್ ತುರ್ತು ವ್ಯವಸ್ಥೆಲಿಗೆ ಮಾತ್ರ ಅವಕಾಶ ಉಪ್ಪುಡು. ಮಾತಾ ಶಾಲೆ ಕಾಲೇಜುಲು ಏಪಲದಂಚ ಕಾರ್ಯ ಮಲ್ಪುಲಿಂದ ಜಿಲ್ಲಾಧಿಕಾರಿ ಆದೇಶಡು ತೆರಿಪಾದಿರು. ಕೊಡ್ಲ ಕೊಡಿಯಾಲ್ ಬೈಲ್ದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಡ್ ಶುಕ್ರವಾರ ಬ್ಯಾಂಕ್ದ 108ನೇ ವರ್ಷದ ಮಹಾಸಭೆ ನಡೆಪಾಯಿರು. ಬ್ಯಾಂಕ್ದ ಗುರಿಕಾರರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಗುರಿಕಾರ್ಮೆ ವಹಿಸ್ತಿತ್ತರು. 2021-22ನೇ ಸಾಲಿಡ್ ಬ್ಯಾಂಕ್ ಈ ದುಂಬುಡ್ದು ಹೆಚ್ಚ 5 ಕೋಟಿ 49 ಲಕ್ಷ ರೂಪಾಯಿ ಲಾಭ ಪಡೆತನು.
ಕುಡ್ಲ ಕುಡಿಯಾಲ್ಬೈಲ್ದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಡ್ ಶುಕ್ರವಾರ ಬ್ಯಾಂಕ್ದ ನೂತ ಎನ್ಮನೆ ವರ್ಷದ ಮಹಾಸಭೆ ನಡಪಾಯಿರು. ಬ್ಯಾಂಕ್ದ ಗುರಿಕಾರ್ಯರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಗುರಿಕಾರ್ಮೆ ವಹಿಸುತ್ತಿದ್ದರು. ನಿರ್ದೇಶಕರು ಟಿಜಿ ರಾಜಾರಾಮ್ ಭಟ್ ಎತ್ಕೊಂಡರು. ಎಂಎನ್ ರಾಜೇಂದ್ರ ಕುಮಾರ್ ಸದಸ್ಯ ಸಂಘೋಲಿಗೆ ಲಾಭಾಂಶ ಗೊತ್ತು ಮಲ್ತದ ಪಾತ್ಯರ್ಥ ಸಹಕಾರ ಕ್ಷೇತ್ರಕ್ಕೂ ಆದರ್ಶ ಆದುಪುನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ತರಾವರಿ ಯೋಜನೆಲಿನ ಕಾರ್ಯಗೂ ಕನದುಂಡು. ಇತ್ತದ ಮಟ್ಟದ ಬ್ಯಾಂಕಿಂಗ್ ಸೇವೆಡು ರಾಷ್ಟ್ರಗೂ ಮಾದರಿ ಆದುಂಡು. ರೈತ ವರ್ಗ ಬುಕ್ಕ ಗಿರಾಕಿಲಿನ ಸೇವೆಡು ಜನ ಮೆಚ್ಚುಗೆ ಪಡೆಯಿನ ಎಸ್ಸಿಡಿಸಿಸಿ ಬ್ಯಾಂಕ್ ಜನದೋಸ್ತಿ ಬ್ಯಾಂಕ್ ಪನ್ಪುನ ಪ್ರೀತಿಗೆ ಸಂದದುಂಡು. 2021-22ನೇ ಸಾಲಿಡ್ ಬ್ಯಾಂಕ್ ಈ ದುಂಬುಡ್ದು ಹೆಚ್ಚ 5 ಕೋಟಿ 49 ಲಕ್ಷ ರೂಪಾಯಿ ಲಾಭ ಪಡೆದು ಸದಸ್ಯ ಸಂಘೋಲಿಗೆ ನೂದೆಟ್ಟು ಎಣ್ಮದಾತು ಡಿವಿಡೆಂಡ್ ಘೋಷಣೆ ಮಲ್ತದನೆಂದು ಪಂಡೆರು. ನೂದೆಕ್ಕು ನೂದು ವಸೂಲಾತಿ ಸಾಧನೆ ಮಲ್ತನ 14 ಕೃಷಿ ಪತ್ತದ ಸಹಕಾರಿ ಸಂಘೋಲಿನ ಗುರಿಕಾರಲು ಬೊಕ್ಕ ಸಿಇಒಲಿಗ್ ತಮ್ಮನದ ಮರ್ಯಾದಿ ಮೂಜಿ ಸಂಘೋಲಿನ ಗುರಿಕಾರ್ಯರ ಬೊಕ್ಕ ಸಿಇಒಲಿಗ್ 2021-22ನೇ ಸಾಲದ ಜಿಲ್ಲಾ ಬ್ಯಾಂಕ್ ಪ್ರಶಸ್ತಿದ ಮರ್ಯಾದಿ ಸೇವೆ ಅಕೇರಿ ಆಯ್ನ ಬ್ಯಾಂಕ್ ಬೇಲೆದ ಕುಲು ಬೊಕ್ಕ ಸಹಕಾರಿ ಸಂಘೋಲಿನ 14 ಜನ ಸಿಇಒಲಿಗ್ ಬ್ಯಾಂಕ್ಡ್ದು 50,000 ರೂಪಾಯಿ ದಂಚ ಕೊರ್ದು ಮರ್ಯಾದೆ ಮಲ್ತಿರು. ಬ್ಯಾಂಕ್ದ ಮಾತಾ ನಿರ್ದೇಶಕರು 2 ಜಿಲ್ಲೆಲಿನ ಸಹಕಾರಿ ಸಂಘೋಲಿನ ಒತ್ತು ನಿಬಂಧಕರು ಪ್ರವೀಣ್ ಬಿ ನಾಯಕ್ ಬೊಕ್ಕ ಲಕ್ಷ್ಮೀ ನಾರಾಯಣ, ದಕ್ಷಿಣ ಕನ್ನಡ ಪೇರು ಉತ್ಪತ್ತಿದಾರರಿನ ಒಕ್ಕೂಟದ ಗುರಿಕಾರ್ಯರು ಸುಚರಿತಾ ಶೆಟ್ಟಿ, ದಕ್ಷಿಣ ಕನ್ನಡ ಮೀನ್ ಮಾರಾಟ ಸಹಕಾರಿ ಮಹಾಮಂಡಲದ ಗುರಿಕಾರ್ಯರು ಯಶ್ಪಾಲ್ ಸುವರ್ಣ, 2 ಜಿಲ್ಲೆಲಿನ ಸಹಕಾರಿ ಯೂನಿಯನ್ ಗುರಿಕಾರ್ಯರು ಜೈಕ ಶೆಟ್ಟಿ ಇಂದ್ರಾಳಿ ಬೊಕ್ಕ ಪ್ರಸಾದ್ ಕೌಶಲ್ ಶೆಟ್ಟಿ ಪಾಲ್ದೆ ತುಂಡಿರು. ಪ್ರಭಾರ ಸಿಒ ರವೀಂದ್ರ ಬಿ ಸೊಲ್ಮೆ ಸಂದಾಯರು, ಜನರಲ್ ಮ್ಯಾನೇಜರ್ ಗೋಪಿನಾಥ್ ಭಟ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಸ್ವತಂತ್ರದ 75ನೇ ವರ್ಷದ ಅಮೃತ ಮಲ್ಲ ಉಚ್ಚಯದ ಲೆಕ್ಕಡು ಉಡುಪಿ ಜಿಲ್ಲೆ ಕಾಪುಡು ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ದುಂಬಾಳ್ತಿಡು ಕಾರ್ನಾಡಪುಡು ಜಾತ ನಡಪಾಯಿರು. ಸ್ವತಂತ್ರದ 75ನೇ ವರ್ಷದ ಅಮೃತ ಮಲ್ಲ ಉಚ್ಚಯದ ಲೆಕ್ಕಡು ಉಡುಪಿ ಜಿಲ್ಲೆ ಕಾಪುಡು ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ದುಂಬಾಳ್ತಿಡು ಕಾರ್ನಾಡಪು ಜಾತ ನಡಪಾಯಿರು. ಜಾತ ಉದ್ದೇಶಿಸಿದ ಸೊರಕೆ ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿರ್ದು ಸ್ವತಂತ್ರ ಕೊಳಲದ ಬೈರ ಸೈನಿಕರನ ತ್ಯಾಗ ಬಲಿದಾನ ಬೊಕ್ಕ ಶಾಂತಿ ಎಡ್ಡೆಪ್ಪು ಬೊಕ್ಕ ದೇಶ ಪ್ರೇಮದ ಸಂದೇಶ ಸಾರುನ ದೆಟ್ಟಿಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ದೇಶದೊರ್ಮೆಡು ಕಾರ್ನಾಡಪು ಜಾತ ದೀವೊಂದುಡುಂದು ಪಂಡೆರು. ಕಾಪು ವಿಧಾನಸಭಾ ಕ್ಷೇತ್ರದ್ದು ಸುರು ಆಯ್ನ ಜಾಥ ಕಟಪಾಡಿ, ಮಟ್ಟು, ಸುಭಾಸ್ ನಗರ, ಕುರ್ಕಾಲ್, ಶಂಕರ್ಪುರ, ಬಂಟಕಲ್ಲು, ಪಾಂಬೂರು, ಪಂಜಿಮಾರಡು ಸಾಗದ ಶಿರ್ವ ಪೇಂಟಡು ಮುಗಿತಲಾಂಡು. ದುಂಬುದ ಮಂತ್ರಿ ಅಭಯಚಂದ್ರ ಜೈನ್, ವಿಧಾನ ಪರಿಷತ್ ಸದಸ್ಯರು ಮಂಜುನಾಥ ಭಂಡಾರಿ, ನಾಯಕರು ಮಯೂರ್ ಜಯಕುಮಾರ್, ಧ್ರುವ ನಾರಾಯಣ, ನವೀನ್ ಚಂದ್ರ ಶೆಟ್ಟಿ, ಎಂಎ ಗಫೂರ್, ನವೀನ್ ಚಂದ್ರ ಸುವರ್ಣ, ಅಶೋಕ್ ಕುಮಾರ್ ಕೊಡವೂರು, ರಮೇಶ್ ಕಾಂಚನ್, ಹರೀಶ್ ನಾಯ್ಕ್ ಕಾಪು ಪಾಲ್ದೆತ್ತೊಂಡಿರು. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರತಿ ಒಂದು ಜಿಲ್ಲೆಯಲ್ಲಿ ಕೂಡ 75 ಕಿಲೋಮೀಟರ್ ದೂರ ಪಾದಯಾತ್ರೆ ಮಾಡಬೇಕು ಅನ್ನೋಂಥ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಂಥ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಾವು ಕಾಪು ಮಟ್ಟುನಿಂದ ಹಿಡಿದು ಇವತ್ತು ಶಿರುವದವರೆಗೆ ಕೂಡ ಈ ಒಂದು ಪಾದಯಾತ್ರೆಯನ್ನು ನಡೆಸಬೇಕು ಅನ್ನೋಂಥ ರೀತಿ ಕಾರ್ಯಕ್ರಮ ನಾವು ಕಟ್ಪಾಡಿಗೆ ಹೋಗಿ, ಕಟ್ಪಾಡಿಯಿಂದ ಕುರ್ಕಾಲ್ ಹೋಗಿ, ಕುರ್ಕಾಲಿಂದ ಶಂಕರ್ಪುರ ಹೋಗಿ, ಅಲ್ಲಿಂದ ಬಂಟಕಲ್ಲು ಹೋಗಿ ಶಿರುವದಲ್ಲಿ ಇವತ್ತು ಸಾಧಾರಣ 15 ಕಿಲೋಮೀಟರ್ ಆಗ್ತದೆ. ಅಲ್ಲಿ ಈ ಒಂದು ಇವತ್ತಿನ ಪಾದಯಾತ್ರೆಯನ್ನು ಕೊನೆಗೊಳಿಸಲಿಕ್ಕಿದ್ದೇವೆ. ಹೆಚ್ಚಿನ ಅಂಶ ಇಂದಿನ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶಾಂತಿ, ಸಾಮರಸ್ಯ, ಸೌಹಾರ್ದತೆಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಅಳವಡಿಸಿಕೊಂಡಿದೆ. ಕುಡ್ಲ ಮಹಾನಗರ ಪಾಲಿಕೆ ಸುತ್ತಲೂ ಮಾತಾ ಇಲ್ಲಡು ರಾಷ್ಟ್ರೀಯ ಧ್ವಜ ಅಭಿಯಾನ ಹರ್ ಘರ್ ತಿರಂಗ ಕಾರ್ಯಕ್ರಮದಂಚ ರಾಷ್ಟ್ರೀಯ ತ್ರಿವರ್ಣ ಬಾವುಟನು ಆಗಸ್ಟ್ 13, 14, 15 ಏರಾದು ದೇಶಾಭಿಮಾನ ಮೂಡುಪಾವುಡುಂದು ಕುಡ್ಲದ ಮೇಯರ್ ಪ್ರೇಮಾನಂದ ಶೆಟ್ಟಿ ಕೆಂಡೊಂಡೇರು. ಕುಡ್ಲದ ಮೇಯರ್ ಪ್ರೇಮಾನಂದ ಶೆಟ್ಟಿ ಶುಕ್ರವಾರ ಕುಡ್ಲ ಮಹಾನಗರ ಪಾಲಿಕೆಡು ಸುದ್ದಿಕೋಟಡು ಪಾತೆರ್ದು ಭಾರತ ಸರ್ಕಾರ 75ನೇ ವರ್ಷದ ಸ್ವತಂತ್ರ ದಿನಾಚರಣೆ ಅಮೃತ ಮಹೋತ್ಸವ ಲೆಕ್ಕೊಡು ಇಲ್ಲಡೆ ರಾಷ್ಟ್ರೀಯ ಧ್ವಜ ಅಭಿಯಾನ ಹರ್ ಘರ್ ತಿರಂಗ ಪನ್ಪುನ ಕಾರ್ಯಕ್ರಮವನ್ನು ದೀವೊಂದುಡು ಕುಡ್ಲ ಮಹಾನಗರ ಪಾಲಿಕೆ ಸುತ್ತಲೂ ಮಾತಾ ಇಲ್ಲಡು ರಾಷ್ಟ್ರೀಯ ತ್ರಿವರ್ಣ ಬಾವುಟನು ಆಗಸ್ಟ್ 13, 14, 15 ಏರಾದು ದೇಶಾಭಿಮಾನ ಮೂಡುಪಾವುಡುಂದು ಪಂಡೇರು. ಪಾಲಿಕೆ ಸುತ್ತಲೂ ಅಂದಾಜಿ 50,000 ರಾಷ್ಟ್ರ ಬಾವುಟನು ಪ್ರತಿಯೊಂಜಿ ಇಲ್ಲಿ ಸರ್ಕಾರಿ ಆಫೀಸ್ ಕಟ್ಟಣ, ಸರ್ಕಾರಿ ಅತ್ತಾಂದಿ ಸಂಘ ಸಂಸ್ಥೆಲಿನ ಕಟ್ಟಣದ ಮಿತ್ತು ರಾಷ್ಟ್ರ ಬಾವುಟ ಏರಾವುಡುಂದು ಆರ್ಪಂಡೇರು. ಪ್ರತಿಯೊಂಜಿ ಇಲ್ಲಗು ಮುಟ್ಟೊಡುಂದು ಇಂದಿನ 22 ರೂಪಾಯಿಗೆ ಕೊರ್ಪುಂಡು.
ಪಾಲಿಕೆ ಸುತ್ತುದ ಮಾತಾ ಪತ್ತನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಲಾಯ್ನ ಸುರತ್ಕಲ್ ಕುಳಾಯಿ ಕೂಳೂರು ಶಕ್ತಿನಗರ ಕದ್ರ ಪಡಿಲ್ ಎಕ್ಕೂರು ಜಪ್ಪು ಬಂದರ್ಬೊಕ್ಕ ಬೆಂಗ್ರೆ ವಾರ್ಡ್ಲ ಕೊರಿಯರೆ ಕ್ರಮ ವಹಿಸಾದಂಡು ನಗರದ ಮುಖ್ಯ ವೃತ್ತಲಿಡು ಕರೆಂಟ್ ಬುಲ್ಪುದ ಸಿಂಗಾರ ಮಲ್ಪುಡು ಸಾರ್ವಜನಿಕರು ರಂಗೋಲಿ ಪಂತ ಸಂಭ್ರಮದ ನಡಪುನ ಚಿತ್ತನ ಸ್ವತಂತ್ರ ಪೊರುಂಬಾಟದಕ್ಲೆಗು ನುಡಿನಮನ ದೇಶಭಕ್ತಿ ದೊಟ್ಟುಗು ಸೆಲ್ಫಿ ದೆಪ್ಪುನ ಕಾರ್ಯಕ್ರಮದ ಅಟ್ಟನೆ ಮಲ್ತದನೆಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ಪಂಡೇರು. ಆಗಸ್ಟ್ 13ರಿಂದ 15ರವರೆಗೆ ರಾಷ್ಟ್ರೀಯ ಧ್ವಜವನ್ನು ಹಾಕುವ ಹಿನ್ನೆಲೆಯಲ್ಲಿ ಭಾಳ ವ್ಯವಸ್ಥಿತವಾಗಿ ಈಗಾಗಲೇ ನಾವು ಕೆಲವೊಂದು ಯೋಜನೆಗಳನ್ನು ಮಾಡಿದ್ದೇವೆ. ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ನಮ್ಮ ನಗರ ಆರೋಗ್ಯ ಕೇಂದ್ರಗಳಲ್ಲಿ 10 ನಗರ ಆರೋಗ್ಯ ಕೇಂದ್ರಗಳು ನಗರ ವ್ಯಾಪ್ತಿಯಲ್ಲಿ ಬರ್ತದೆ. ಆ ನಗರ ಆರೋಗ್ಯ ಕೇಂದ್ರಗಳಲ್ಲಿ ರಾಷ್ಟ್ರೀಯ ಧ್ವಜವನ್ನು ವಿತರಣೆ ಮಾಡುವಂತಹ ಸಲುವಾಗಿ ಕೇಂದ್ರಗಳನ್ನು ಈಗಾಗಲೇ ನಾವು ತೆರೆದಿದ್ದೇವೆ. ನಗರ ಪಾಲಿಕೆ ಎಲ್ಲ 60 ವಾರ್ಡುಗಳ ಸದಸ್ಯರುಗಳ ಸಹಕಾರದೊಂದಿಗೆ ಅವರ ನೇತೃತ್ವದಲ್ಲಿ ಅದರ ಜೊತೆಗೆ ನಗರ ವ್ಯಾಪ್ತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ನಮ್ಮ MPW ವರ್ಕರ್ಸ್ ಯಾರಿದ್ದಾರೆ ಅವರನ್ನು ಉಪಯೋಗಿಸಿಕೊಂಡು ಈಗಾಗಲೇ ಸರ್ಕಾರಿ ಬೇರೆ ಬೇರೆ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಒಂದು ಹಂತದಲ್ಲಿ ಈ ಪ್ರಯತ್ನಗಳನ್ನು ಮಾಡ್ತದೆ. ತುಂಬೆ ವೆಂಟೆಡ್ ಡ್ಯಾಮನ್ನು ಕೂಡ ಒಂದು ವಿನೂತನ ರೀತಿಯಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ಪ್ರಮುಖ ವೃತ್ತಗಳು ನಗರ ವ್ಯಾಪ್ತಿಯಲ್ಲಿ ಇರುವಂಥ ಅದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರ ಏನು ಪ್ರತಿಮೆಗಳಿದೆ ಅದಕ್ಕೂ ಕೂಡ ವಿದ್ಯುತ್ ದೀಪ ಅಲಂಕಾರವನ್ನು ಮಾಡುವಂತಹ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಯೋಜನೆಯನ್ನು ಮಾಡಿದ್ದೇವೆ. ಸಮಾಜಡು ಹೆಚ್ಚ ಮಾರ್ಕ್ ದೆತ್ತಿದ ಪಾಸ್ ಆಯ್ನಕ್ಲಿನ ಬುಡ್ದು ಬಾರಿ ಬಡಪತ್ತದ ಜೋಕ್ಲಿಗೆ ಸ್ಕಾಲರ್ಶಿಪ್ ಕೊರ್ಪಿನವು ಪುಗರುನ ಕಾರ್ಯ ಅಂದ್ ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪೇರ್ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ ಪಂತಿರ್ ಕುಡ್ಲದ ಬಿಷಪ್ ಹೌಸುಡು ಶನಿವಾರ ಕ್ಯಾಥೋಲಿಕ್ ಅಸೋಸಿಯೇಷನ್ ಆಫ್ ಸೌತ್ ಕೇಂದ್ರದ ಬರವು ಕಲ್ಪನಾ ಜೋಕ್ಲಿಗೆ ಸ್ಕಾಲರ್ಶಿಪ್ ಪಟ್ಟುನ ಲೆಸ್ಡ್ ಆರ್ಪಾತಿರಿಯರು. ಕ್ಯಾಥೋಲಿಕ್ ಅಸೋಸಿಯೇಷನ್ ಆಫ್ ಸೌತ್ ಕೆನರಾದ ನಿಲೆಟ್ ಬರವು ಕಲ್ಪುನಕ್ಲಿಗೂ ಸ್ಕಾಲರ್ಶಿಪ್ ಪಟ್ಟುನ ಕಾರ್ಯಕ್ರಮ ಶನಿವಾರ ಕುಡ್ಲದ ಕುಡಿಯಲ್ಬೈಲ್ ಬಿಷಪ್ ಹೌಸುಡು ನಡೆತದೆ. ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಧರ್ಮ ಗುರಿಕಾರ್ಯರು ಪೀಟರ್ ಪೌಲ್ ಸಲ್ಢಾನ 141 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪಟ್ಟಿಯರು. ಬಿಷಪೇರ್ ಪಾತಿರ್ದು ಸಮಾಜಡು ಹೆಚ್ಚ ಮಾರ್ಕ್ ದಿತ್ತದು ಪಾಸಾಪುನಕ್ಲಿನ ಬುಡ್ದು ಭಾರಿ ಬಡಪೊತ್ತದ ಜೋಕ್ಲಿಗೆ ಸ್ಕಾಲರ್ಶಿಪ್ ಕೊರ್ಪನ ಕೆಲಸನು ಈ ಸಂಸ್ಥೆ ಮಲ್ತೊಂದು ಪುನವು ಪುಗರುಣ ಸಂಗತಿ. ಸಮುದಾಯಡು ಬಡವೆರಾದು ಪಿರ ಒರಿದಕ್ಲಿನ ಗುರ್ತು ಮಲ್ತದು ನಮ್ಮ ಅಕ್ಲಿಗೂ ಉಮೇದು ಕೊರ್ಪನ ಕೆಲಸ ಮಲ್ಪೊಡುಂದು ಸಮುದಾಯಕ್ಕೂ ಕೇಳುವೆಂದು ಪಂಡೇರು. ಮಕ್ಕಳಿಗೆ ಹೆತ್ತವರಿಗೆ ಸಹಾಯವಾಗುವಂಥದ್ದು ಒಂದು ಸಹಾಯ ಖಂಡಿತವಾಗಿ ಲಕ್ಷ ಕೊಡಲಿಕ್ಕೆ ನಮ್ಮಲ್ಲಿ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದು ದೊಡ್ಡ ಚೆಕ್ ಕೊಡಲಿಕ್ಕಿಲ್ಲ. ಅಂತೂ ಏನಿದೆ ನಮ್ಮಲ್ಲಿ ಅದನ್ನು ನಾವು ಕೊಡ್ತೇವೆ. ಈ ಕೊಟ್ಟದ್ದು ನೀವು ತೆಗೆದುಕೊಂಡದ್ದು ನೆನಪಿನಲ್ಲಿಡಿ. ಮುಂದೆ ನಿಮ್ಮಂತೆ ಕಷ್ಟದಲ್ಲಿರುವವರ ಬಾಳಿನಲ್ಲಿ ಒಂದು ಬೆಳಕಾಗಲು ಕೈಲಾದಷ್ಟು ಸಹಾಯ ಮಾಡುವ ನಿರ್ಧಾರವನ್ನು ಕೂಡ ತೆಗೆದುಕೊಂಡು ಮನೆಗೆ ಹೋಗಬೇಕಂತ ಹೇಳಿ ನಮಗೆ ಕೊಟ್ಟಿದ್ದಾರೆ. ನಮಗೇನು ಹಿಂದೆ ಕೊಡುವಂಥ ಏನು ಸಮಸ್ಯೆ ಇಲ್ಲ, ಸರಿ. ಆದರೆ ನಮಗೆ ನಮ್ಮ ಹೃದಯ ವಿಶಾಲ ಮಾಡುವಂಥ ಒಂದು ಕೆಲಸ ಇದೆ. ಹೃದಯಕ್ಕೆ ಯಾವಾಗ ವಿಶಾಲ ಆಗ್ತದೆ? ಈ ಹೃದಯ ವಿಶಾಲ ಆಗ್ತದೆ ನಾವು ಅನೇಕ ಜನರನ್ನು ನಮ್ಮವರೆಂದು ಎಣಿಸಿಕೊಂಡಾಗ, ಅವರೊಡನೆ ಸಂಬಂಧ ಇಟ್ಟುಕೊಂಡಾಗ. ಹಣದಿಂದ ಮಾತ್ರವಲ್ಲ, ಸಮಯ ಕೂಡ ಅತಿ ಉತ್ತಮ, ಪ್ರೆಷಸ್ ಅಂತ ಹೇಳ್ತೇವೆ. ಬೆಲೆ ಬಾಳುವಂಥದ್ದು ನಮ್ಮ ಸಮಯ ಕೊಡೋದು, ಅವರನ್ನು ಭೇಟಿ ಮಾಡೋದು. ಈ ಪೊರ್ತುಡು ಬೆಂಗಳೂರದ ಜೋಕುಲು ಸೇರಿದು ಕುಡ್ಲ ಒಡಿಪು ಚಿಕ್ಕಮಗಳೂರು ಜಿಲ್ಲೆದಕ್ಲ ಸ್ಕಾಲರ್ಶಿಪ್ ಕೊರಿಯರ್. ಕ್ಯಾಥೋಲಿಕ್ ಅಸೋಸಿಯೇಷನ್ ಗುರಿಕಾರ್ಯರು ಕ್ಯಾಪ್ಟನ್ ವಿನ್ಸೆಂಟ್ ಪಾಯಸ್, ಕಾರ್ಯಂತರು ಡಾಕ್ಟರ್ ಆನಂದ ಪಿರೇರಾ, ಕೋಶಾಧಿಕಾರಿ ನೋಬರ್ ಶೆನಾಯ್, ಡಾಕ್ಟರ್ ಡೆರಿಕ್ ಲೋಬೋ, ರೋಹನ್ ಡೆಪ್ನಿ ಮತಾಯ್ಸ್ ಪಾಲ್ಗೊಂಡರು.
ಆಟಿ ತಿಂಗೊಳ್ಡು ತುಳುನಾಡ ದೈವಲೆಡು ಕಲ್ಲುಟ್ಟಿ ಬೊಕ್ಕ ಗುಳಿಗಣ್ಣು ಬುಡುಂಡ ವಾ ದೈವಲೆಗ್ಲ ಸೇವೆ ನಡಪುಜೆ ಕರಿದು ಪೋಯಿನಕ್ಲಿಗೆ ಬಳಸುನ ಬೊಕ್ಕ ಕಲ್ಲುಟ್ಟಿಗೆ ಆಟಿದ ಅಗೆಲು ಪನ್ಪುನ ಕ್ರಮ ಉಂಡು ಆಂಡ ಪಡುಬಿದ್ರೆ ಎಲ್ಲೂರು ಸೀಮೆದ ಗರುಡಿಲಿಡು ಆಟಿದ ಅಗೆಲು ನಡಪುಡು ಎತ್ತ ಆ ಬಗೆಟ್ ಒಂಜಿ ಪರದೆ ತುಳುನಾಡದ ಕಟ್ಟುಕಟ್ಟಲೆ ಪ್ರಕಾರ 16 ತಿಂಗೊಳ್ಡು ಆಟಿದ ಆಚಾರ ವಿಶೇಷವಾದುಂಡು ಆಟಿಡು ದೈವಾರಾಧನೆ ನಡಪುಜೆ ಆಟಿದ ಅಗೆಲು ಪನ್ಪುನ ಸಂಪ್ರದಾಯದ ಪಾಲನೆ ನಡತೊಂದುಂಡು ತುಳುನಾಡದ ಕೋಟಿ ಚೆನ್ನಯ್ಯರಿನ ಗರೋಡಿಲೆಡು ಪಡುಪಿದ್ರೆ ಎಲ್ಲೂರು ಸೀಮೆದ ಗರೋಡಿಲೆಡು ಮಾತ್ರ ಆಟಿದ ಅಗೆಲು ಸೇವೆ ನಡಪುಡು ಈ ಬಗೆಟ್ ದೈವದ ಗಡಿ ಪ್ರಧಾನರು ಬಗ್ಗ ಪೂಜಾರಿ ದಾನಿ ಪನ್ಪಿರಕೆನ್ಲೆ ಒಂದು 50 ಗರಡಿ 33 ಗರಡಿ ಓಲ್ಲ ಇಚ್ಚಿ ಎಂಕಲ್ನ ಎಲ್ಲೂರು ಸೀಮೆಡು ಮಾತ್ರ ಪ್ರಥಮದ ಗರಡಿ ಕೇಂಜ ಗರಡಿ ಅಲ್ತು ಪ್ರಸರಣವಾಯಿನ ಚಿತ್ನ ಎಂಕಲ್ನ ಕಳತ್ತೂರು ಎಲ್ಲೂರು ಪಣಿಯೂರು ಕೊಳಚೂರು ಅಡ್ವೆ ನಂದಿಕೂರು ಈತ ಗರಡಿ ವಿಶೇಷವಾದ ಆಟಿದಾಗ ಸಂಪನ್ನ ಒಂದುಂಡು ಯಾನ್ ಈತೆ ಪನ್ಪಿನಿ ಬ್ರಹ್ಮೇರ್ ಬೈದರ್ನ ಕಾರ್ಣಿಕ ಪಜ್ಜಿನ ಮುಂಗೆ ಪ್ರಪಂಚ ಚಿತ್ನ ಈ ಕಲಿಯುಗದ ಕಾರ್ಣಿಕ ಪುರುಷರು ಪಂಡ ಬ್ರಹ್ಮೇರ್ ಬೈದರ್ಲು ಕೇಂಜದ ಮಣ್ಣಡು ಏರ್ ಬತ್ತದ ಮೂಲು ಆಗಲ್ಲ ಕಷ್ಟನು ಪನ್ಪೆರ ಆಗಲ್ಲ ಪರಿಹಾರ ಹಾಕೊಂಡು ಒಂದು ವಿಶೇಷವೈನ ಪಂಡ 8 ಗರಡಿಗೆ ಪಂಡಿನ ಪರಕೇನು ಕೇಂಜಡ್ ಸ್ವೀಕಾರ ಹಾಕೊಂಡು ಆಂಡ ಕೇಂಜ ಗರಡಿ ಪನ್ನೆ ಪರಕೇನು ಓಲ್ಲ ಸ್ವೀಕಾರ ಅವನು ಏತೆ ಪಂಡ ಅವು ಕೇಂಜ ಗರಡಿ ಸ್ವೀಕಾರ ಮಲ್ಪೋಡು ಅದು ಪಂಪಿನ ದುಂಬುದ ಎಂಕಲ್ ಹಿರಿಯರು ಪನ್ನತಿದ್ರು ಅಂಚಿತ್ತಿನ ಎಂಕಲ್ನ ಊರ್ದ ಕುತ್ಯಾರು ಕೇಂಜ ಗ್ರಾಮಡು ಗ್ರಾಮ ದೇಗುಲವಾದ ಎಂಕಲ್ನ ಬ್ರಹ್ಮೇರ್ ಬೇದಲ್ಲಿ ಗರಡಿ ಒಂಜಿ ಮೂರ್ದು ಬರೋದುಂಡು ಎಂಕಲ್ ಮಾತ ಸಾಕಾರಡು ಇನಿ ಆಟಿ ತಿಂಗೊಲ್ದ ಅಗೇಲು ಬಾಬು ಪೂಜಾರಿ ಕುಟುಂಬಡು ಅಂಚನೆ ಏನ ಸೋಣ ತಿಂಗೊಲ್ದ ಅಗೇಲು ಎಂಕಲ್ ಬರ್ಪಣಿ ಶಂಕರ ಶೆಟ್ಟನ ಅಂಚನೆ ಊರ್ದಲ್ಲೇ ಕೊಡು ಕೋಲ ಚೌತಿ ಪೂಜಾ ಗರಡಿ ಮನೆ ತಗಲ್ಲ ಇಂಚಿನ ಹಲವಾರು ಕಾರ್ಯಕ್ರಮ ಎಂಕಲ್ನ ಈ ಗರಡಿ ಸಂಪನ್ನ ಒಂದು ತುಳುನಾಡು ದೈವಸ್ಥಾನ ಆವಡು ದೇವಸ್ಥಾನ ಆವಡು ಅತ್ತಂಡ ಸಮಾಜಡು ಆವಡು ಸೌರಮಾನ ಕಟ್ಟದ ಪ್ರಕಾರ ಆಟಿ ತಿಂಗೊಳ್ಡು ಎಡ್ಡೆ ಕಾರ್ಯ ನಡಪುಜೆ ಆಂಡ ಪಡುಬಿದ್ರೆ ಎಲ್ಲೂರು ಸೀಮೆದ ಕೇಂಜ ಗರೋಡಿಡು ಆಟಿದ ಅಗೆಲು ಸೇವೆ ವಿಶೇಷವಾದ ನಡಪುಡು ಸ್ಥಳ ವಂದಿಕೆ ರಾದುಪ್ಪುನ ರವೀಂದ್ರ ಶೆಟ್ಟಿ ಈ ಬಗೆಟ್ಟು ಪಾತಿರ್ದು ಮಾಹಿತಿ ಕೊರಿಯರು ವಿಘ್ನನು ಪರಿಹಾರ ಮಲ್ಪುನ ವಿಘ್ನೇಶ್ವರನು ನೆನವರಿಕೆ ಮಂತಂದು ಕೆಂಪುಗುಡ್ಡೆ ಕೆಮಲತ್ತ ಮಲೆ ಮಂಜು ಬೇಗರ ಚಾವಡಿ ಅಲ್ತಿರ್ದು ಕುತ್ಯಾರು ಕೇಂಜದ ಮಲೆಗೆ ಬತ್ತದು ಯಾವ ಶತಮಾನಕಾರರು ಬ್ರಹ್ಮೇರ್ ಬೈದರು ನೆಲೆ ಊರ್ದೇರು ಗರಡಿ ಮಂದಿರ ಪಂಪರೆ ಎಂಕಲಿ ಪಂಡ ಅಸಾಧ್ಯ ಆಟಿ ಹಸ್ರ ತಿಂಗಳಿಗೂ ಬ್ರಹ್ಮೇರ್ ಬೈದಲಿಗೆ ಭಾರಿ ಪವಿತ್ರವಾಯಿನ ದಿನ ಅವೇ ಪ್ರಕಾರ ಆಟಿಡು 10 ಬೋಪಿನಾನಿ ಬಾಬು ಪೂಜಾರಿಯ ಪ್ರಕಾರ ಕುಟುಂಬದಾಗಲು ಮಲ್ಪುಂಚಿತಿನ ಈ ಅಗೆಲ್ದ ಸೇವೆ ಈ ಅಗೆಲ್ದ ಸೇವೆ ಮಲ್ಪುನಾನಿ ಜಾಗದಾಗಲು ಅಂಚನೆ ಊರ್ದ ಸದ್ಭಕ್ತರು ಅಂಚನೆ ಭಕ್ತ ಕೋಡಿ ಜನಗಳು ಸೇರಿದು ಮಲ್ಪುಂಚಿದ ಈ ಸೇವೆ ಕೋಟಿ ಚೆನ್ನೇರು ಕಿನ್ನಿದಾರು ಪಯ್ಯ ಬೈದೆರು ಮಾಯಂದಾಲ್ ಬೊಕ್ಕ ಕುಜುಂಬ ಕಾಂಜೆ ಅಂಚನೆ ಕೆಲವು ಕಡೆಟ್ ಅಪ್ಪೆ ದೇಯಿ ಬೈದಿತಿನ ಆರಾಧನಾ ಕೇಂದ್ರ ಗರೋಡಿ ಆದಿತ್ತದು ಬೆರ್ಮೆರಿಡೊಪ್ಪ ಕೋಟಿ ಚೆನ್ನೈರನು ಬೈದಿರ್ಲೊಂದು ಆರಾಧನೆ ಮತ್ತೊಂದು ಬೈದಿರು ಧಾರ್ಮಿಕ ಚಿಂತಕರ್ಲ ಆದುಪ್ಪುನ ಪ್ರಸಾದ್ ಕುತ್ಯಾರ್ಲ ಈ ಬಗೆಟ್ಟು ಪಾತಿರ್ದು ಅಭಿಪ್ರಾಯ ತಿರಿಪಾಯರು ಈ ದೈವಾಲಯದ ಕಟ್ಟಡ ವಿಶೇಷವಾದ ತೋಜಿದು ಬರಪಿನ ಆಟಿ ತಿಂಗಳು ಕೇಂಜದ ಗರಡಿ ಅಗೇಲು ದಾನಿ ವಿಶೇಷ ಈತಾಯನ ಅಶ್ಪತ್ತಾಜಿ ಗರಡಿ ಮುಪ್ಪತ್ತಾಜಿ ತಾವೊಂದು ಬನ್ಪಿರ ಓಲ್ಲದಂತಿನ ಕೇಂಜ ಗರಡಿ ದಾನಿ ವಿಶೇಷ ಬನ್ಪಿನ ಮಸ್ತ್ ಜನಕ್ಕೆ ಚಿಂತನೆ ಗಿತ್ತಿನ ಚಿತ್ನ ವಿಚಾರ ಎಲ್ಲೂರು ಸೀಮೆಗೆ ನೆಲೆ ಊರ್ಯರೆ ಕೋಟಿ ಚೆನ್ನೈರು ಬರಪಿನ ಚಿತ್ತ ತಿಂಗಳು ಆಟಿ ತಿಂಗಳು ಆದಿತ್ತನಿಗೆ ಅಂಚ ಕುತ್ಯಾರ ಅರಸುಲ್ಡ ಅನುಮತಿನಿಗೆ ತಂದು ಅಲ್ತದ ಬಕ್ಕ ಬಗ್ಗ ಪೂಜಾರನ ಅದಗದ ಬೈಂದ ಪೂಜಾರನ ಒಂಜಿ ಕಾರ್ಣಿಕ ಹೊಡೆದವರ ಎಲ್ಲೂರು ಸೀಮೆಡು ಪ್ರಥಮವಾದ ಕೇಂಜ ಗರಡಿಡು ಈ ಗರಡಿದ ಸಂಪ್ರದಾಯ ಪ್ರಾರಂಭ ಅಂಡು ಬಂದು ಎಂಗಲ್ಲ ಹಿರಿಯರ ನಗುಲು ಬಂತಿನ ಚಿತ್ನ ಒಂಜಿ ವಿಚಾರ ಅಲ್ತದ ಪಕ್ಕ ಎಲ್ಲೂರುಡು ನಾಜಿ ಬೇತ ಗರಡಿಲ್ಲಾಯ ಅಂಚಾದ ವಿಶೇಷವಾದ ತುಳುನಾಡು ಬೇತ ಓಲ್ಲ ಗರಡಿಡು ದಾಂತಿನ ಚಿತ್ನ ಆಟಿದಾಗೆಲ್ಲ ಸಂಪ್ರದಾಯ ಎಲ್ಲೂರು ಸೀಮೆದ ಸುಮಾರು 7 ಗರಡಿಲೇಡ್ ನಡಪುಂಡು ಸುರುಟಾದ ಈ ಕುತ್ಯಾರ ಗರಡಿ ನಡಪುಂಡು ಬಂಪಿನ ಚಿತ್ನ ಬಾರಿ ವಿಶೇಷವಾಯಿನ ಒಂಜಿ ಸಂಪ್ರದಾಯ ಆಟಿ ತಿಂಗೊಳ್ಡು ಎಲ್ಲೂರು ಗರೋಡಿಡು ಆಟೆ ಅಗೆಲ್ಲು ದೊಮ್ಮುಡ್ದಿಂಚಲ ನಡತೊಂದಿತ್ತದು ಊರುದ ಭಕ್ತರು ಪಾಕಜನ ಪಾಲ್ದೆ ತೊನ್ವೆರು ಬೈದರ್ಕಳ ದರ್ಶನ ಆದ ಕಾಯ್ಕ ಜಿಪ್ಪು ವನಸ್ಸು ನೈವೇದ್ಯ ತಯಾರು ಮಲ್ತದು ಅಗೆಲು ಬಲಸುನ ಕ್ರಮ ಮುಲ್ಪ ನಡತೊಂದುಂಡು ತುಳುನಾಡ ಆಚರಣೆಡು ಒಂಜಿ ಊರುಗೂ ಯಥಾಸ್ವಿ ಇತ್ತದು ಮಾತಲ ನಂಬಿಕೆದ ಆಧಾರಡು ನಡತದು ಬೈದಂಡು ಆಕೆರಿಗೂ ಕೊಡರ ಮಲ್ಲ ಸುದ್ದಿಲೋ ನವೆಂಬರ್ 1ಕ್ಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಕರ್ನಾಟಕ ರತ್ನ ಪ್ರಶಸ್ತಿನು ಮರಣೋತ್ತರವಾದ ಕೊರ್ಪುಂಡು ಬೆಂಗಳೂರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ
ಹೆಚ್ಚ ಮಾರ್ಕ್ ದಕ್ಲೆನ ಬಿಡ್ದು ಬಡಪತ್ತುದ ಜೋಕ್ಲಿಗ ಸ್ಕಾಲರ್ಶಿಪ್ ಕೊರ್ಪುನವು ಪುಗರುನ ಕಾರ್ಯ ಕ್ಯಾಥೋಲಿಕ್ ಅಸೋಸಿಯೇಷನ್ ಆಫ್ ಸೌತ್ ಕೆನರಾದ ಸ್ಕಾಲರ್ಶಿಪ್ ಪಟ್ಟದು ಬಿಷಪೇರು ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನೂತನ ವರ್ಷದ ಮಹಾಸಭೆ 2021-22ನೇ ಸಾಲದ ಬ್ಯಾಂಕ್ಗೆ 5 ಕೋಟಿ 49 ಲಕ್ಷ ರೂಪಾಯಿ ಲಾಭ. ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್. ತುಳುನಾಡು ಆಟಿ ತಿಂಗೊಲ್ದ ಕಟ್ಟುಕಟ್ಟಲೆ ಸಂಪ್ರದಾಯದ ಆಚರಣೆ ಪಡುಬಿದ್ರೆ ಎಲ್ಲೂರು ಸೀಮೆದ ಕೇಂಜ ಗರೋಡಿಡು ಆಟಿದ ಅಗೆನ್. ಎಡಗು ಇನ್ನಿತ ತುಳು ವಾರ್ತೆಲ ಮುಗಿಡು ನನ್ನಲಾತು ಸುದ್ದಿಗಾದತು ಒಂದು ಪ್ಲೇಟ್ ನಮ್ಮ ಕುಡ್ಲ 20.7 ಒಂದು ವಿಶ್ವಾಸದ ಪ್ರತಿಬಿಂಬ ಸೊಲ್ಮೆಲೋ.